ಲಿಂಕ್ ಇದು ತೆಗೆದ್ರೆ ಇಲ್ಲ ಅಲ್ಲ ವೈಫೈ. ಕಳಿಸಿದ್ದೆ ಹಾಯ್ ಹಲೋ ನಮಸ್ತೆ ಮಂಗಳೂರು. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಸಂತೋಷ್ ಡಿ ವ್ಲಾಗ್ಸ್. ನಾನು ನಿಮ್ಮ ಅಮಿತಾ ಆಚಾರ್ಯ. ಆ್ಯಂಡ್ ಇವತ್ತೊಂದು ಪ್ರಶ್ನೆ ಇದೆ. ದಯವಿಟ್ಟು ಯಾರೋ ಲೈವಲ್ಲಿ ಇದ್ದೀರಾ ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ. ಹಾಗೆಯೇ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ, ಹಾಗೆ ಲೈಕ್ ಬರ್ತದೆ. ಹಾಗೆ ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಲೈವಲ್ಲಿ ಜಾಯ್ನ್ ಆಗಿ ಮೆಸೇಜ್ ಮಾಡಿ. ತುಂಬ ವಿಷಯಗಳನ್ನು ನಿಮ್ಮಿಂದ ನಾನು ತಿಳ್ಕೊಳ್ಬೇಕು ಅದೇ ರೀತಿ ನನ್ನಿಂದ ನೀವು ತಿಳ್ಕೊಳ್ಳುವಂಥದ್ದು ಇರ್ತದೆ. ದಯವಿಟ್ಟು ಯಾರು ಲೈವಲ್ಲಿದ್ದೀರಾ ಮೆಸೇಜ್ ಮಾಡಿ. ದರ್ಶನ್ ಸಿ ದಿವಾಕರ್, ಓಕೆ ದರ್ಶನ್ ಸಿ ದಿವಾಕರ್ ಅವರ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಹಾಯ್ ದರ್ಶನ್ ಅವರೇ, ಎಲ್ಲಿ ನಿಮ್ಮ ಊರು ಎಲ್ಲಿ ಅಂತ ಹೇಳ್ತೀರಾ? ಓಕೆ ತನೀಷಾ ಆಚಾರ್ಯ ಅವರೇ ಹೇಳ್ತಿದ್ದಾರೆ ನಮಸ್ತೆ ಅಂತ. ನಮಸ್ತೆ ತನೀಷಾ, ನಿಮ್ಮ ಊರು ಎಲ್ಲಿ ಅಂತ ಹೇಳ್ತೀರಾ? ಹಾಗೆ ದರ್ಶನ್ ಸಿ ದಿವಾಕರ್ ಅವರು ಹೇಳ್ತಾ ಇದ್ದಾರೆ ದರ್ಶನ್ ಅಂತ. ಓಕೆ ದರ್ಶನ್ ಅವರೇ, ಎಲ್ಲಿಂದ ನೀವು, ನಿಮ್ಮ ಊರು ಎಲ್ಲಿ ಅಂತ ಹೇಳ್ತೀರಾ? ಓಕೆ ತನಿಷಾ ಅವರೇ, ಏನು ಊಟ ಆಯ್ತಾ, ಚಹಾ ಕುಡಿದ್ರಾ, ಏನು ಹೇಳಿ? ಓಕೆ ತನೀಷಾ ಅವರು ಹೇಳ್ತಾ ಇದ್ದಾರೆ ನಮ್ಮದು ಇಲ್ಲೇ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಅಂದರೆ ಎಲ್ಲಿಂದ ಹೇಳಿ ತನೀಷಾ ಅವರೇ? ಇಲ್ಲೇ ಅಂದರೆ ನೀವು ಎಲ್ಲಿಂದ ಅಂತ ನಾವು ತಿಳ್ಕೊಳ್ಬೋದು. ದರ್ಶನ್ ಅವರು ಹೇಳ್ತಾ ಇದ್ದಾರೆ ಕಾರ್ ಸ್ಟ್ರೀಟ್. ಓಕೆ ಇಲ್ಲಿ ನಮ್ಮ ಕಾಳಿಕಾಂಬ ದೇವಸ್ಥಾನ ಅಲ್ವಾ, ಅಲ್ಲಿ ಕಾರ್ ಸ್ಟ್ರೀಟ್ ಅಲ್ವಾ? ಓಕೆ ತನೀಷಾ ಅವರು ಹೇಳ್ತಿದ್ದಾರೆ ಬಂಟ್ವಾಳ ಅಂತ. ಓಕೆ ಬಂಟ್ವಾಳದಿಂದ ತನೀಷಾ ಅವರಲ್ವಾ? ಓಕೆ ತನೀಷಾ ಅವರೇ, ಇವಾಗ ನಿಮ್ಗೊಂದು ಪ್ರಶ್ನೆ ಇದೆ. ನಿನ್ನೆ ಏನಾಯಿತು ಗೊತ್ತುಂಟಾ? ನಿನ್ನೆ ಲೈವ್ ಅರ್ಧದಲ್ಲೇ ಕಟ್ಟಾಗೋಯ್ತು. ಅದನ್ನು ನಾನು ಆ ವಿಷಯವನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಅದೇ ರೀತಿ ನಿನ್ನೆ ಯಾರು ಅಷ್ಟು ಲೈವಲ್ಲಿ ಇರಲಿಲ್ಲ, ಚಾಟ್ ಮಾಡ್ತಿರ್ಲಿಲ್ಲ. ಸೊ ಇವತ್ತು ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿಮ್ಗೆಲ್ರಿಗೊಂದು ಪ್ರಶ್ನೆ ಇದೆ. ಏನು ಗೊತ್ತಾ, ಶೂಟ್ ಮಾಡುತ್ತೆ ಆದರೆ ಯಾರಿಗೂ ಏನೂ ಆಗಲ್ಲ. ಇನ್ನೊಂದ್ಸಲ ಹೇಳ್ತೇನೆ, ಶೂಟ್ ಮಾಡ್ತದೆ ಆದರೆ ಯಾರಿಗೂ ಏನೂ ಆಗಲ್ಲ. ಅದು ಏನು? ತುಂಬ ಸಿಂಪಲ್ ಆಗಿರುವಂತಹ ಪ್ರಶ್ನೆ. ಇದಕ್ಕೆ ಸಿಂಪಲ್ ಆಗಿರುವಂತಹ ಉತ್ತರವನ್ನು ನೀವು ಮೆಸೇಜ್ ಮಾಡಿ. ದರ್ಶನ್ ಅವರು ಹೇಳ್ತಿದ್ದಾರೆ ಎಸ್ ಅಂತ. ಯಾವುದು? ಕಾಳಿಕಾಂಬ ವಿನಾಯಕ ದೇವಸ್ಥಾನ ಅಲ್ವಾ? ಓಕೆ ಓಕೆ, ಅಲ್ಲಿ ಹತ್ರದಲ್ಲೇ ಅಲ್ವಾ, ಕಾಸ್ಟಿಟ್ಟಲ್ಲಿ. ಓಕೆ ದರ್ಶನ್ ಅವ್ರು ಏನು ಮಾಡ್ಕೊಂಡಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ? ಓಕೆ ತನೀಷಾ ಆಚಾರ್ಯ ಹೇಳ್ತಾ ಇದ್ದಾರೆ ಫೋಟೋ ಶೂಟ್ ಅಂತ. ಓಕೆ, ಯಾರೆಲ್ಲ ಯಾವ ಆನ್ಸರ್ ಕೊಡ್ತಾರೆ ಅಂತ ನೋಡುವ. ರೈಟ್ ಆನ್ಸರ್ ಯಾರು ಕೊಡ್ತಾರೆ ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೇನೆ. ಓಕೆ ಲೈವಲ್ಲಿ ಇವಾಗ 8 ಜನ ಇದ್ದಾರೆ. ದಯವಿಟ್ಟು ಲೈವಲ್ಲಿ ಜಾಯ್ನ್ ಆಗಿ ಮೆಸೇಜ್ ಮಾಡಿ. ತನಿಷಾ ಅವ್ರು ಯಾಕೆ ನಗ್ತಿದ್ದೀರಿ? ತನಿಷಾ ಅವ್ರು ಏನು ತಿಂಡಿ ಇತ್ತು ಇವತ್ತು? ಓಕೆ ದರ್ಶನ್ ಅವರು ಕೂಡ ಹೇಳ್ತಾ ಇದ್ದಾರೆ ಫೋಟೋ ಶೂಟ್ ಅಂತ. ಓಕೆ ಇನ್ನು ಯಾರ್ಯಾರ್ದೆಲ್ಲ ಏನೇನು ಉತ್ತರ ಬರ್ತದೆ ಅಂತ ನೋಡುವ. ಹಾಗೆಯೇ ಯಾರೆಲ್ಲ ಲೈಕ್ ಕೊಡಲಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಹಾಗೆ ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ನಮ್ಮ ಲೈವಲ್ಲಿ ಜಾಯ್ನ್ ಆಗಲಿ. ಅದೇ ರೀತಿ ನಾವು ಮಾತಾಡುವ, ತುಂಬ ಮಾತಾಡ್ಲಿಕ್ಕೆ ಇರ್ತದೆ. ಓಕೆ ದರ್ಶನ್ ಅವರು ಹೇಳ್ತಿದ್ದಾರೆ ಗೋಲ್ಡ್. ಓಕೆ ಗೋಲ್ಡ್ ವರ್ಕ್ ಮಾಡೋದಾ? ಓಕೆ ದರ್ಶನ್ ಅವರೇ, ಏನು ತಿಂಡಿ ತಿಂದ್ರಾ? ಓಕೆ ಇವಾಗ ಲೈವಲ್ಲಿ ಯಾರು ಲೈಕ್ ಕೊಡೋದು ಕಾಣೋದಿಲ್ಲ. ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಓಕೆ 4 ಜನ ಇವಾಗ ಲೈವಲ್ಲಿ ಇದ್ದಾರೆ. ಯಾರು ಲೈವಿಂದ ಹೊರಗಡೆ ಹೋಗಬೇಡಿ. ಓಕೆ ಸಂಧ್ಯಾ ಆಚಾರ್ಯ ಅವರು ಬಂದರು. ಹಾಯ್ ಸಂಧ್ಯಾ, ಏನು ನಾನೊಂದು ಪ್ರಶ್ನೆ ಕೇಳಿದೆ, ನೀನೇನು ಆನ್ಸರ್ ಕೊಡ್ತೀನಿ ನೋಡುವ.
ಶೂಟ್ ಮಾಡ್ತದೆ, ಆದರೆ ಯಾರಿಗೂ ಏನೂ ಆಗಲ್ಲ ಏನು ಅಂತ. ತುಂಬ ಸಿಂಪಲ್ ಆಗಿರುವಂಥದ್ದು. ಕೆಲವರು ಒಂದೊಂದು ಉತ್ತರ ಕೊಟ್ಟಿದ್ದಾರೆ. ನೋಡುವ ಯಾರ್ದು ರೈಟ್ ಆನ್ಸರ್ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳುವ. ಹಾಗೆಯೇ ನಿಂತ ಶೇಖರ್ ಅವರು ಓಕೆ, ಎಲ್ಲರೂ ಪಟಪಟ ಅಂತ ಮೆಸೇಜ್ ಮಾಡಿ. ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸಂಧ್ಯಾ ಆಚಾರ್ಯ ಅವರು ಹೇಳ್ತಾ ಇದ್ದಾರೆ ಅದೇ ಫೋಟೋ ಶೂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡುವ ಸಂಧ್ಯಾ ಯಾರೆಲ್ಲ ಯಾವ್ದು ಆನ್ಸರ್ ಕೊಡ್ತಾರೆ ಅನ್ನೋದನ್ನು. ಹಾಗೆಯೇ ನೀವೆಲ್ಲ ನಿನ್ನೆ ಮೊನ್ನೆ ಎಲ್ಲ ಎಲ್ಲಿ ಹೋಗಿದ್ರಿ? ಏನು ಲೈವಿಗೆ ಯಾರು ಜಾಯಿನ್ ಆಗಲಿಲ್ಲ, ಮೆಸೇಜ್ ಮಾಡಲಿಲ್ಲ. ಒಂದೊಂದು ಸಲ ಬರ್ತೀರಾ, ಒಂದೊಂದು ಸಲ ಹೋಗ್ತೀರಾ, ಯಾಕೆ? ನಮ್ಮದು 7 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೇವೆ ಲೈವ್. ಆದರೆ ಯಾರು ಬರ್ತಾರೆ ಯಾರು? ಓಕೆ, ತನಿಷಾ ಹೇಳ್ತಾ ಇದ್ದಾರೆ. ಹೂ, ಸಂಧ್ಯಾ ಅತ್ತಿಗೆ ಅಮ್ಮ, ಹೌದಾ? ನೀವು ಮಾತಾಡ್ಕೊಳ್ಳಿ, ಅದರಲ್ಲಿ ಮಾತಾಡ್ಬೋದು, ಯಾರಿಗೂ ಯಾರಲ್ಲಿ ಮಾಡ್ಕೊಳ್ಬಹುದು. ಓಕೆನಾ? ಅತ್ತಿಗೆ ಅಮ್ಮ ಅಂತೆ ಸಂಧ್ಯಾ, ಏನು ಅತ್ತಿಗೆ ಅಮ್ಮ? ಓ ತನಿಷಾ ಅತ್ತಿಗೆ ಅಮ್ಮ, ಭಾರಿ ಒಳ್ಳೆ ಕಾಮಿಡಿ ಉಂಟು. ಅತ್ತಿಗೆ ಅಮ್ಮನವರಿಬ್ರು ಸೇರಿ ಮೆಸೇಜ್ ಮಾಡ್ತಾ ಇದ್ದಾರೆ. ಓಕೆ, ಅದೇ ರೀತಿ ತನಿಷಾ ಅವರು ಹೇಳ್ತಾ ಇದ್ದಾರೆ ಎಂತಿದು ಕಾಪಿ ಕ್ಯಾಟಾ? ಯಾರು ಕಾಪಿ ಕ್ಯಾಟ್? ಏನಿದು? ಸಂಧ್ಯನಿಗೆ ಹೇಳ್ತಿರೋದಾ ಕಾಪಿ ಕ್ಯಾಟ್ ಅಂತ? ಓಕೆ ಓಕೆ. ಅದೇ ರೀತಿ ಮತ್ತೇನಂದ್ರೆ, ದಯವಿಟ್ಟು ಅಲ್ಲಿ ಯಾರು ಲೈಕ್ ಕೊಡ್ತಾ ಇಲ್ಲ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಓಕೆ, ನಮ್ಮ ಲೈವಲ್ಲಿ ಇವಾಗ 5 ಜನ ಇದ್ದಾರೆ. ಲೈವಿಂದ ಹೊರಗಡೆ ಹೋಗಬೇಡಿ, ಲೈವಲ್ಲಿ ಜಾಯಿನ್ ಆಗಿ ಅದೇ ರೀತಿ ಪಟಪಟ ಅಂತ ಮೆಸೇಜ್ ಮಾಡಿ. ನೀವು ಇವರು ಸಂಧ್ಯಾ ಅವರೇ ಹೇಳ್ತಾ ಇದ್ದಾರೆ ನಿಂದ ಆನ್ಸರ್ ಎಲ್ಲ ನಂದೇ ಆನ್ಸರ್ ಅಂತ. ನಿಂದ ಆನ್ಸರ್ ಅಲ್ಲ, ನಂದೇ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದೇ ರೀತಿ ತನಿಷಾ ಹೇಳ್ತಾ ಇದ್ದಾರೆ ಎಕ್ಸಾಮ್. ಓ ಹಾಗೆ ಬರಲಿಲ್ಲ ಲೈವಿಗೆ ಅಲ್ವಾ? ಯಾವಾಗ ನೋಡಿದ್ರು ಎಕ್ಸಾಮೇ ಹೇಳ್ತಾರೆ ತನಿಷಾ ಅವರಲ್ವಾ? ಸಂಧ್ಯಾ ಅವರೇ ಹೇಳ್ತಿದ್ದಾರೆ ಲೈಕ್ ಕೂಡ ತನಿಷಾ ಒಮ್ಮೆ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಅವರು. ಓಕೆ, ಲೈಕ್ ಕೊಟ್ಟದ್ದು ಮತ್ತೆ ಯಾರು? ಸಂಧ್ಯಾ. ಈಗ 1 ಲೈಕ್ ಬಂದಿದೆ ಅಷ್ಟೇ. ಎಲ್ಲ ಒಂದ್ಸಲ ಬರ್ತೀರಿ ಲೈವಿಗೆ, ಮತ್ತೊಂದ್ಸಲ ಎಲ್ಲಿ ಹೋಗ್ತೀರಿ ಅಂತ ಇಲ್ಲ ಅಲ್ವಾ? ಏನ್ ತಿಂಡಿ ಇತ್ತು ಇವತ್ತು? ಚಾ ಕುಡಿದ್ರ? ತಿಂಡಿ ಎಂತ ಇತ್ತು ಇವತ್ತು? ಅದೇ ರೀತಿ ಎಲ್ಲರೂ ಪಟಪಟ ಅಂತ ಮೆಸೇಜ್ ಮಾಡಿ. ನೀವು ನಿಮ್ಮ ಹತ್ರ ಪಕ್ಕದಲ್ಲಿ ಯಾರಿದ್ದಾರೆ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಲಿಂಕ್ ಶೇರ್ ಮಾಡಿ. ಎಲ್ಲರೂ ನಮ್ಮ ಲೈವಲ್ಲಿ ಜಾಯಿನ್ ಆಗಲಿ. ಅತ್ತಿಗೆಮ್ಮನವರು ಎಲ್ಲಿ ಹೋದ್ರು ಅಂತ ಇಲ್ಲ. ಮತ್ತು ಇವರು ದರ್ಶನ್ ಅವರು ಎಲ್ಲಿ ಹೋದ್ರು ಅಂತ ಇಲ್ಲ. ಕಾಲ್ ಸ್ಟ್ರೀಟ್ನವರು ಎಲ್ಲಿ ಹೋದ್ರು ಅಂತ ಇಲ್ಲ. ಆಮೇಲೆ ತನಿಷಾ ಆ್ಯಂಡ್ ಸಂಧ್ಯಾ, ಅತ್ತಿಗೆಮ್ಮನವರು ಎಲ್ಲಿ ಹೋದ್ರಿ ನೀವು? ಒಂದ್ಸಲ ಇಲ್ಲಿ ಎಂಟ್ರಿ ಆಗಿ ಮತ್ತೆ ಹೊರಗಡೆ ಹೋಗಿ ಬಿಟ್ರಲ್ಲ. ಎಂಟ್ರಿ ಆಗಿ ಎಕ್ಸಿಟ್ ಆದ್ರಿ ಅಲ್ವಾ? ಓಕೆ, ಇವಾಗ ಲೈವಲ್ಲಿ 3 ಇದ್ದಾರೆ. ಅದೇ ರೀತಿ ಮೆಸೇಜ್ ಮಾಡಿ, ಲೈಕ್ ಕೊಡಿ. ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇಬ್ಬರದ್ದು ಲೈಕ್ ಬಂತು ಇವಾಗ. ಓಕೆ, ಎಲ್ಲರಲ್ಲೂ ಹೇಳಿ, ಎಲ್ಲರೂ ನಮ್ಮ ಲೈವಲ್ಲಿ ಜಾಯಿನ್ ಆಗಬೇಕು. ದಯವಿಟ್ಟು ಒಮ್ಮೆಲೆ ಬರ್ತೀರಿ, ಮತ್ತು ಏನು ಬ್ಯುಸಿ ಇರ್ತೀರಿ ಅನ್ನೋದೇ ಗೊತ್ತಾಗೋದಿಲ್ಲ. ತನಿಷಾ ಅವರು ಹೇಳ್ತಿದ್ದಾರೆ ಅವಳೆಲ್ಲ ಲೈಕ್ ಕೊಟ್ಟದ್ದು, ಮತ್ಯಾರು? ತನಿಷಾ ಕೊಟ್ಟದ್ದಾ? ಯಾರು ಏನು ಅನ್ನೋದೇ ಗೊತ್ತಾಗಲ್ಲ ಇವಾಗ. 2 ಲೈಕ್ ಬಂದಿದೆ. ಬಹುಶಃ ಒಂದು ಸಂಧ್ಯಾ ಅವರು ಕೊಟ್ಟದ್ದು, ಮತ್ತೊಂದು ತನಿಷಾ ಅವರು ಕೊಟ್ಟದ್ದು ಅಂತ ಅನ್ನಿಸ್ತಿದೆ. ತನಿಷಾ ಅವರಿಗೇನು ತಿಂಡಿ? ದೋಸೆಯಾ? ಓಕೆ. ಇವರು ಸಂಧ್ಯನಿಗೆ ಏನು ತಿಂಡಿ? ನಾನೇ ಲೈಕ್ ಕೊಟ್ಟಿದ್ದು, ನೀನು ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಅವರು ತನಿಷನಿಗೆ. ನಿಮ್ಗೆ ಏನು ತಿಂಡಿ ಅಂತ ತನಿಷಾ ನನಗೆ ಕೇಳ್ತಿದ್ದಾರೆ. ಅವಾಗೆ ನಮಗೆ ತಿಂಡಿ ಪುಂಡಿ ಇತ್ತು ಇವತ್ತು ತಿಂಡಿ. ಹಾಗೆ ಮತ್ತೇನಂದರೆ
ಪುಂಡಿ ಅಂದ ತಕ್ಷಣ ಯಾರಿಗೆ ಇಷ್ಟ ಆಗೋದಿಲ್ಲಲ್ಲ, ವ್ಯಾಕ್ ಅಂತ ಹೇಳ್ತಾರ ಅಂತ. ಆದರೆ ನನಗೆ ಪುಂಡಿ ಅಂದರೆ ತುಂಬಾ ಇಷ್ಟ. ಅದೇ ರೀತಿ ತನಿಷಾ ಅವರು ಹೇಳ್ತಾರೆ, ಸಂಧ್ಯಾ ಅವರಿಗೆ ಹೇಳ್ತಾ ಇದ್ದಾರೆ, ಸುಮ್ಮನೆ ಇರು ಅತ್ತಿಗೆಮ್ಮ ಅಂತ ತನಿಷಾ ಅವರು ಹೇಳ್ತಿದ್ದಾರೆ. ಏನು ಅತ್ತಿಗೆಮ್ಮಪ್ಪ? ತನಿಷಾ ಅವರು ಹೇಳ್ತಿದ್ದಾರೆ, ಹೇ ಇಲ್ಲಪ್ಪ ನಾವು ಇಲ್ಲೇ ಇದ್ದೇವೆ ಅಂತ. ಹೌದಾ? ತೋರಿಸ್ತದೆ ನಂಗೆ ಯಾರೆಲ್ಲ ಇರ್ತೀರಿ. ಒಂದ್ಸಲ 3-4 ಜನ ತೋರಿಸಿದ್ರೆ ಮತ್ತೊಂದ್ಸಲ ಒಬ್ರು ಯಾರಾದ್ರೂ ಒಬ್ರು ಇರ್ತಾರೆ. ಅದೇ ರೀತಿ ತನಿಷಾ ಅವರು ಹೇಳ್ತಾರೆ, ನಿಮಗೆ ಮೆಸೇಜ್ ಲೇಟ್ ಕಾಣ್ತದೆ ಇದೆ ಅಂತ. ಇಲ್ಲ ಇಲ್ಲ ಇಲ್ಲ, ಮೆಸೇಜ್ ಬರ್ತದೆ, ಆದರೆ ನಾನು ಓದೋದು ಲೇಟ್ ಅಂತ ನಿಮಗೆ ಆಗ್ತದೆ. ಇಲ್ಲ, ಇದರಲ್ಲಿ ಸ್ಪೀಡ್ ಬರ್ತದಲ್ಲ. ತುಂಬ ಮೆಸೇಜ್ ಬಂದರೆ ಮಾತ್ರ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ. ಆದರೆ ಇವಾಗ ಅಷ್ಟು ಬರ್ತಾ ಇಲ್ಲ. ನಿಮ್ಮ ಅತ್ತಿಗೆಮ್ಮನವರದೇ ಬರ್ತಿರೋದು. ಲೇಟ್ ಏನು ಕಾಣಿಸ್ತಿಲ್ಲ. ಮತ್ತೆ ಗೊತ್ತಿಲ್ಲ, ಲೈವಲ್ಲಿ ಇಲ್ಲಿ ಓದುವಾಗ ಲೇಟ್ ಆಗ್ತದೆ ಏನಾಗುತ್ತಿಲ್ಲ ನನಗೆ. ತನಿಷಾ ಅವರೇ ಎಕ್ಸಾಮ್ ಅಂತ ಹೇಳಿದ್ರಿ. ನನಗೆ ಖುಷಿ ಆಯ್ತು. ಏನಂದರೆ ಎಕ್ಸಾಮ್ ಬಿಟ್ಟು ನಮ್ಮ ಲೈವಲ್ಲಿ ನೀವು ಚಾಟ್ ಮಾಡಿದ್ರಲ್ಲ, ಅದು ಖುಷಿ ಆಯ್ತು ನನಗೆ. ಅದೇ ರೀತಿ ಯಾವಾಗಲೂ ನಮ್ಮ ಲೈವಲ್ಲಿ ಜಾಯಿನ್ ಆಗಿ. ನಿಮ್ಮ ತನಿಷಾ, ಶುಭಮ್ ಎಲ್ಲ ಎಲ್ಲಿದ್ದಾರೆ? ಶುಭಮ್, ಸಂದೀಪ್ ಎಲ್ಲ ಎಲ್ಲಿದ್ದಾರೆ? ಯಾರು ಕಾಣಿಸ್ತಿಲ್ಲ. ಒಂದು ಸಲ ಶುಭಮ್ ಬರಲಿಲ್ಲ. ಇದರಲ್ಲಿ ಶುಭಮ್ ಎಂಟ್ರಿ ಆದರೆ ನಗೆಗಡಲೆ ಅಲ್ವಾ? ಓಕೆ, ಸಂಧ್ಯಾ ಅವರೇ ಹೇಳ್ತಿದ್ದಾರೆ, ಅವಳು ಮೆಸೇಜ್ ಕಳಿಸೋದೇ ಲೇಟ್ ಆಗಿರ್ಬೋದು. ನಿಜ ಸಂಧ್ಯಾ, ನಿಜ ಆಗಿರ್ಬೋದು. ಯಾಕಂದರೆ ಸಂಧ್ಯಾನಿಗೆ ಪಟಪಟ ಅಂತ ಮೆಸೇಜ್ ಹೋಗ್ತದೆ ಅಂತ ಕಾಣ್ತದೆ ಅಲ್ವಾ ಸಂಧ್ಯಾ? ಹೌದಾ ತನಿಷಾ, ಲೇಟ್ ಮಾಡ್ತಿದ್ದೀರಾ? ಈಗ ಒಬ್ಬರೇ ಲೈವಲ್ಲಿ ಇದ್ದಾರೆ. ಬಹುಶಃ ಇದು ಸಂಧ್ಯಾ ಕಾಣ್ಬೇಕಲ್ವಾ ಸಂಧ್ಯಾ? ಸಂಧ್ಯಾನ ತನಿಷಾನ ಯಾರು ಇದು? ಅತ್ತಿಗೆಮ್ಮನವರಲ್ಲಿ ಯಾರೋ ಒಬ್ರು ಇದ್ದಾರೆ. ಯಾರನ್ನೋದೇ ಗೊತ್ತಿಲ್ಲ. ದಯವಿಟ್ಟು ಎಲ್ರಿಗೂ ಲಿಂಕ್ ಶೇರ್ ಮಾಡಿ. ಅದೇ ರೀತಿ ಏನಾದರೂ ಮಾತಾಡಲಿಕ್ಕಿದ್ರೆ ಮಾತಾಡಿ ನೀವು. ಯಾರಿಲ್ಲ, ಇವಾಗ ಯಾರು ಲೈವಲ್ಲಿದ್ದಾರೆ, ಯಾರನ್ನೋದೇ ಗೊತ್ತಾಗ್ತಿಲ್ಲ. ಸಂಧ್ಯಾ ಅಥವಾ ತನಿಷಾ ಅಥವಾ ಬೇರೆಯವರು. ಯಾರು ಹೊಸಬ್ರಾಗಿದ್ದೀರಾ ದಯವಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿ. ತನಿಷಾ, ಇನ್ನು ಎಕ್ಸಾಮ್ ಮಂಡೇ, ಅದಕ್ಕೆ ಬಂದೆ. ಓ ಹೌದಾ? 2 ದಿನ ಫ್ರೀ ಉಂಟಲ್ಲ ನಿಮಗೆ ಅಲ್ವಾ? ಹಾಗೆ ಇಡೀ ದಿನ ಓದ್ಕೊಂಡಿರೋದು ತುಂಬ ಬೋರ್ ಆಗ್ಬೋದು. ಮತ್ತು ಎಕ್ಸಾಮಲ್ಲಿ ಓದಿದ್ದೆಲ್ಲ ಮರ್ತು ಹೋಗ್ಬೋದು ಇಡೀ ದಿನ ಓದ್ಕೊಂಡಿದ್ರೆ ಅಲ್ವಾ ತನಿಷಾ ಅವರೇ? ಓಕೆ, ತನಿಷಾ ಅವರು ಹೇಳ್ತಿದ್ದಾರೆ, ಶುಭ ಅಣ್ಣ ಡ್ಯೂಟಿ. ಓ, ಈಗ ಡ್ಯೂಟಿಯಾ? ಎಷ್ಟೊತ್ತು ತನಕ ಡ್ಯೂಟಿ ಇರ್ತದೆ ಶುಭಮ್ಗೆ? ಸಂಧ್ಯಾ ಅವರು ಹೇಳ್ತಿದ್ದಾರೆ, ಹೋಗಿ ಎಕ್ಸಾಮ್ಗೆ ಓದ ಮಂಕಿ. ಓ, ಇದು ಯಾರಿಗೆ ಹೇಳು? ತನಿಷನಿಗ? ತನಿಷಾ, ನಿಮಗೆ ಸಂಧ್ಯಾ ಹೇಳ್ತಿರೋದು ಗೊತ್ತಾಗ್ತಿದ್ಯಾ? ಹೋಗಿ ಎಕ್ಸಾಮಿಗೆ ನೀನು ಓದ್ಬೇಕಂತೆ, ಅದು ಕೂಡ ಮಂಕಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ತನಿಷಾ ಅವರು ಹೇಳ್ತಿದ್ದಾರೆ, ಬೇಡ ಬಿಡಿ ಅವನು ಬರುದು. ಏನು ಬೇಡ? ಓಕೆ ತನಿಷಾ ಅವರೇ, ಇಬ್ರು ಇದ್ದೇವೆ ನಾವು. ಹೌದು ನಿಜ. ಅದೇ ಇವಾಗ 4 ಜನ ಲೈವಲ್ಲಿ 3 ಜನ ಬಂದರು. ಯಾರದು? ಮೆಸೇಜ್ ಮಾಡಿ. ಅದೇ ರೀತಿ ನಾನು ಎಲ್ರಿಗೊಂದು ಪ್ರಶ್ನೆ ಕೇಳಿದ್ದೆ. ಶೂಟ್ ಮಾಡುತ್ತೆ, ಆದರೆ ಯಾರಿಗೂ ಏನೂ ಆಗಲ್ಲ. ಯಾರು ಆನ್ಸರ್ ಮಾಡಿದ್ದೀರ ಅವರು ಆನ್ಸರ್ ಮಾಡೋದು ಬೇಡ, ಹೊಸಬ್ರಾಗಿದ್ದರೆ ಆನ್ಸರ್ ಮಾಡಿ. ಅದೇ ರೀತಿ ತನಿಷಾ ಅವರೇ ಹೇಳ್ತಿದ್ದಾರೆ, ಓಕೆ ಅದು ಓದಿ ಆಯ್ತಲ್ಲ, ಇಬ್ಬರು ಇದ್ದೇವೆ ನಾವು ಅಂತ. ಓಕೆ, ನಾನು ಇನ್ನೊಂದು ಬಂತ ಅಂತ ಅಂದ್ಕೊಂಡಿದ್ದೆ, ಇಲ್ಲ ಬರಲಿಲ್ಲ. ಹಾಗೆ ಎಲ್ಲ ಅಲ್ಲೇ ಸ್ಟೇ ಆಗಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಮೆಸೇಜ್ ಮಾಡಿ. ಎಲ್ಲಿ ಹೋದರು? ಸಂಧ್ಯೆಯವರು ಎಲ್ಲಿ ಹೋದರು? 4 ಜನ ಲೈವಲ್ಲಿ ಇದ್ದೀರಾ? ಮೆಸೇಜ್ ಮಾಡಿ. ಅದೇ ರೀತಿ ಯಾರು ಲೈಕ್ ಕೊಡಲಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದೇ ರೀತಿ ನಾನೊಂದು ಪ್ರಶ್ನೆ ಕೇಳಿದೆ, ಎಲ್ರಿಗೂ ಶೂಟ್ ಮಾಡ್ತದೆ ಆದರೆ ಯಾರಿಗೂ ಏನೂ ಆಗಲ್ಲ ಅಂತ. ಸಂಧ್ಯಾ ಅವರು ಆನ್ಸರ್ ಮಾಡಿದ್ದಾರೆ. ಅದೇ ರೀತಿ ತನಿಷಾ ಅವರು ಆನ್ಸರ್ ಮಾಡಿದ್ದಾರೆ. ಇವರು ಮಾಡಿದ್ದಾರಾ? ಯಾರಪ್ಪ ಮಾಡಿದ್ದಾರಲ್ಲ, ದರ್ಶನ್ ಅವರು. ದರ್ಶನ್ ಅವರು ಮಾಡಿದ್ದಾರೆ.
ಇನ್ನು ಯಾರ್ಯಾರು ಯಾವುದೆಲ್ಲ ಆನ್ಸರ್ ಮಾಡ್ತೀರಿ ಅನ್ನೋದನ್ನು ನೋಡು. ಲಾಸ್ಟಿಗೆ ಯಾರು, ನಾನು ಲಾಸ್ಟಲ್ಲಿ ಹೇಳ್ತೇನೆ ಅದರದ್ದು ಸರಿಯಾದ ಉತ್ತರವನ್ನು ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೇನೆ, ಓಕೆನಾ? ಓಕೆ, ಸಂಧ್ಯಾ ಅವರು ಇವಾಗ ಪಟಪಟ ಅಂತ ಮೆಸೇಜ್ ಬರ್ತಾ ಉಂಟು. ಹೌದು, ಕಾಣಬೇಕು, ಲೇಟ್ ಬರ್ತದೆ ಅಂತ ಕಾಣಿಸ್ತದೆ. ಇಬ್ಬರದ್ದು ಒಟ್ಟಿಗೆ ಬಂತು, ಅತ್ತಿಗೆಮ್ಮನವರದ್ದು. ಅಮಿತಾ ಅವರೇ, ನೀವು ಕ್ವೆಶನ್ ಕೇಳೋದು ಮಾತ್ರ, ಮತ್ತೆ ಆನ್ಸರ್ ಹೇಳಲ್ಲ ನೀವು. ಹೌದು ಸಂಧ್ಯೆ, ನಿಜವಾಗ್ಲೂ ಹೌದು. ಲಾಸ್ಟಲ್ಲಿ ಉಂಟಲ್ಲ, ನೆಟ್ ಕಟ್ ಆಗೋದು, ಯಾವಾಗ ನೋಡಿದ್ರು ನೆಟ್ ಕಟ್ ಆಗೋದು. ಹಾಗೆ ತನಿಷಾ ಅವರು ಹೇಳ್ತಿದ್ದಾರೆ, ಅತ್ತಿಗೆಮ್ಮ ನೀವು ಹೋಗಿ ಎಂತೆಂದು ಪಾತ್ರೆ ತೊಳೀರಿ. ಓ, ನಾನು ಓದ್ತೇನೆ ಅಂತೆ. ಓಕೆ, ಕೇಳಿತಾ ಸಂಧ್ಯಾ ಅವರೇ, ನಿಮಗೆ ತನಿಷಾ ಅವರೇ ಹೇಳಿದ್ದು ಅತ್ತಿಗೆಮ್ಮ ನೀವು ಹೋಗಿ ಪಾತ್ರೆ ತೊಳೀರಿ, ನಾನು ಓದ್ತೇನೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ ಇದಕ್ಕೆ ಸಂಧ್ಯಾ ಅವರು? ಇಲ್ಲ ಸಂಧ್ಯಾ, ನೀವು ಇವಾಗ ತನಿಷಾರವರಿಗೆ, ನಿಮ್ಮ ಅತ್ತಿಗೆ ಅಮ್ಮನಿಗೆ ಏನಾದರೂ ಹೇಳಲೇಬೇಕು ನೀವಲ್ವಾ? ಓಕೆ, ತನಿಷಾ ಅವರು ಹೇಳ್ತಿದ್ದಾರೆ ಬೇರೆ ಕ್ವೆಶನ್ಸ್ ಕೇಳಿ. ಇಲ್ಲ, ದಿನಕ್ಕೆ ಒಂದೊಂದು ಮಾತ್ರ, ಒಂದಿನಕ್ಕೆ ಒಂದು ಮಾತ್ರ ಕ್ವೆಶನ್ ನಾನು ಕೇಳೋದು, ಎರಡೆರಡು ಇಲ್ಲ. ಹಾಗಂತ ನೀವೀಗ ರೈಟ್ ಆನ್ಸರ್ ಕೊಟ್ಟಿದ್ದೀರಿ ಅಂತ ಯಾವ ಗ್ಯಾರಂಟಿ ಅಲ್ವಾ? ಇವಾಗ ನಾನು ಹೇಳೋದಿಲ್ಲ ಯಾರೆಲ್ಲ. ಓಕೆ, ಲೈವಲ್ಲಿ ಇವಾಗ ಇಬ್ಬರು ಇದ್ದಾರೆ, ಇದು ತನಿಷಾ ಮತ್ತು ಸಂಧ್ಯಾ ಕಾಣಬೇಕು. ಓಕೆ, 3 ಲೈಕ್ ಬಂದಿದೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ರಿಗೂ ಶೇರ್ ಮಾಡಿ ಲಿಂಕ್, ಓಕೆನಾ? ಹಾಗೆ ಮಾತಾಡ್ತಾ ಇರಿ, ಮೆಸೇಜ್ ಮಾಡಿ, ಲೈವಿಂದ ಯಾರು ಹೊರಗಡೆ ಹೋಗಬೇಡಿ. ಅದೇ ರೀತಿ ನಾನು ಮಾತಾಡೋದನ್ನು ಕೇಳಿಸ್ಕೊಂಡು ನಗೋದಲ್ಲ, ನೀವು ಮಾತಾಡಬೇಕು. ಬೇರೆ ಕ್ವೆಶನ್ ಕೇಳ್ತೇನೆ ಬಾ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಅವರು. ಯಾರಿಗೆ? ತನಿಷನಿಗ? ಓಕೆ, ತನಿಷಾ ಅವರು ಹೇಳ್ತಿದ್ದಾರೆ ನೆಟ್ವರ್ಕ್ ಇಶ್ಯೂಸ್ ಕಾಣಬೇಕು. ಹೌದು, ನಿಜವಾಗ್ಲೂ ಹೌದು, ಯಾವಾಗಲೂ ಅಷ್ಟೇ. ಅಲ್ಲ, MB ಖಾಲಿ ಆಗಿರ್ತದೆ ಲಾಸ್ಟಲ್ಲಿ, MB ಖಾಲಿ ಆಗಿರ್ತದೆ ಅಷ್ಟೇ, ನೆಟ್ವರ್ಕ್ ಕರೆಕ್ಟ್ ಇರ್ತದೆ. ಹಾಗೆಯೇ. ಓಕೆ, ತನಿಷಾ ಅವರೇ ಸಂಧ್ಯಾ ಅವರು ಎಲ್ಲಿ ಹೋದರು? ಮಾತಾಡಿ. ತನಿಷಾ ಅವರು ಇದ್ದೀರಲ್ಲ, ಸಂಧ್ಯಾ ಕೂಡ ಇದ್ದೀರಲ್ಲ, ಇಬ್ಬರು ಕಾಣಿಸ್ತಾ ಇದ್ದಾರೆ. ಇನ್ನು ಬಹುಶಃ ನೀವೇ ಕಾಣಬೇಕು. ಹಾಗೆಯೇ ಮೂವರೀಗ ಲೈವಲ್ಲಿ ಇದ್ದಾರೆ, ದಯವಿಟ್ಟು ಮೆಸೇಜ್ ಮಾಡಿ. ಅದೇ ರೀತಿ ಓಕೆ, ಥ್ಯಾಂಕ್ ಯು ಸೋ ಮಚ್. 4 ಲೈಕ್ ಬಂದಿದೆ ಇವಾಗ, 4 ಯಾರು ಕೊಟ್ಟರು ಗೊತ್ತಿಲ್ಲ. ಓಕೆ, ಯಾರದು ಲೈವಲ್ಲಿ ಜಾಯ್ನ್ ಆಗಿ, ಓಕೆನಾ? ಹಾಗೆ ಮೆಸೇಜ್ ಮಾಡಿ. ಎಲ್ರಿಗೊಂದು ಕ್ವೆಶನ್ ಕೇಳಿದ್ದೆ ನಾನು, ಶೂಟ್ ಮಾಡುತ್ತೆ ಆದರೆ ಯಾರಿಗೂ ಏನೂ ಆಗಲ್ಲ ಅಂತ. ಯಾರು ಆನ್ಸರ್ ಮಾಡಿಲ್ಲ ಅವರು ಆನ್ಸರ್ ಮಾಡಿ. ಇವರು ತನಿಷಾ ಅವರು ಹೇಳ್ತಾ ಇದ್ದಾರೆ ಸಂಧ್ಯನಿಗೆ, ನಿಂದು ಎಂಥದ ಎಡೆಯಲ್ಲಿ? ನಾನು ಅಮಿತಾ ಅವ್ರ ಹತ್ರ ಹೇಳಿದ್ದು ಅಮಿತಾ ಅವ್ರ ಹತ್ರ ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ ತನಿಷಾ. ಓಕೆ ತನಿಷಾ, ನೀವು ಮಾತಾಡ್ಕೊಳ್ಳಿ, ಎಂತ ನಿಮ್ಮದು ಜಗಳ? ಅತ್ತಿಗೆಮ್ಮನವರು. ಓಕೆ, ನಿಮ್ಮದೇ ಕಾಮಿಡಿ ಆಗ್ತಾ ಉಂಟಲ್ವಾ? ಬೇರೆ ಯಾರು ಮೆಸೇಜ್ ಮಾಡ್ತಿಲ್ಲ, ಎಲ್ಲಿಗೆ ಹೋದ್ರಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ತನಿಷಾ ಅವರು ಎಷ್ಟು ಹೊತ್ತಿಗೆ ಮಲಗೋದು? ಸಂಧ್ಯಾ ಅವರು ಎಷ್ಟು ಹೊತ್ತಿಗೆ ಮಲಗ್ತೀರಾ? ಓಕೆ, ಯಾರು ಲೈವಲ್ಲಿ ಇದ್ದೀರಾ ಜಾಯ್ನ್ ಆಗಿ. ಅದೇ ರೀತಿ ಯಾವತ್ತು ನೀವು ಲೈವಿಂದ ಹೊರಗಡೆ ಹೋಗಬೇಡಿ, ಎಂತ ಬ್ಯುಸಿ ಇದ್ದರೂ ಕೂಡ ಅದನ್ನು ಸೈಡಲ್ಲಿ ಇಟ್ಟು ನಮ್ಮ ಲೈವಲ್ಲಿ ಜಾಯ್ನ್ ಆಗಿ. ಅದೇ ರೀತಿ ಮೆಸೇಜ್ ಮಾಡಿ. ಪ್ರತಿಯೊಂದು ನಾನು ಪ್ರಶ್ನೆ ಜೊತೆಗೆ ನಿಮಗೆ ನಾನು ಲೈವಲ್ಲಿ ಬರ್ತಿದ್ದೇನೆ, ಗೊತ್ತಾಯ್ತಲ್ಲ? ಇವತ್ತು ಅಷ್ಟೇ. ಅದೇ ರೀತಿ ತನಿಷಾ ಅವರು ಹೇಳ್ತಿದ್ದಾರೆ ಅವಳು ಪಾತ್ರೆ ತೊಳಿಲಿ, ಅವಳಿಗೆ ಪಾತ್ರೆ ತೊಳಿಲಿಕ್ಕೆ, ಅವಳು ಎಲ್ಲಿ ಪಾತ್ರೆ, ಎಂತ ಇದು, ಅವಳು ಪಾತ್ರೆ ತೊಳಿಲಿಕ್ಕೆ ಹೋದ್ಲು. ಓಕೆ, ಅವಳು ಪಾತ್ರೆ ತೊಳಿಲಿಕ್ಕೆ ಹೋದ್ಲು ಅಂತ ಹೇಳ್ತಾ ಇದ್ದಾರೆ ತನಿಷಾ ಅವರು. ಯಾರು? ಓಕೆ, ದರ್ಶನ್ ರವ್ರು ಬಂದರು. ಜೈ RCB ಜೈ RCB ಅಂತ ಹೇಳ್ತಿದ್ದಾರೆ ದರ್ಶನ್ ಅವರು. ಓಕೆ, ಏನು ದರ್ಶನ್ ಅವರೇ, ಚಹಾ ಕುಡಿದ್ರಾ? ಏನು ತಿಂಡಿ? ನೀವು ಆನ್ಸರ್ ಮಾಡಿದ್ರಲ್ಲ ನಾನು ಕೇಳಿದ ಕ್ವೆಶನ್ಗೆ.
ಓಕೆ, ಸಂಧ್ಯಾ ಅವರು ಹೇಳ್ತಿದ್ದಾರೆ ನೀನು ಹೋಗಿ ಫಸ್ಟ್ ತೊಳಿ ಅಂತ. ಏನಪ್ಪ ಇವರದ್ದು ಅವಸ್ಥೆ, ತನಿಷಂದು ಮತ್ತೆ ಸಂಧ್ಯಾನದ್ದು ಭಾರಿ ಆಗ್ತಾ ಉಂಟು. ತನಿಷ್ ಅವರು 8:30ಗೆ ಮಲಗೋದಂತೆ. ಓ ಹೌದಾ, ಅದು ಸುಳ್ಳು, ನಾನು ನಂಬೋದೇ ಇಲ್ಲ. ಯಾಕಂದ್ರೆ ನೀವಂತೂ ಅಷ್ಟು ಬೇಗ ಮಲಗಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ನಂಬುದಿಲ್ಲ ತನಿಷ್ ಅವರೇ. ಸಂಧ್ಯಾ, ನೀವು ನಂಬ್ತೀರಾ? ತನಿಷಾ ಅವ್ರು 8:30ಗೆ ಮಲಗೋದಂತೆ. ಸಂಧ್ಯಾ, ಹೌದಾ? ಆಗಿರಬಹುದಾ? ನಿಮ್ಗೆ ಗೊತ್ತಿರ್ತದಲ್ಲ. ಏನಾಯ್ತು? ಕಳೆಯಲಿಲ್ಲಲ್ಲ. ಓಕೆ, ದರ್ಶನ್ ಅವರೇ ಮಾತಾಡಿ, ಹೊರಗಡೆ ಹೋಗ್ಬೇಡಿ ಲೈವಿಂದ. ಲೈಕ್ ಕೊಟ್ರಾ ನೀವು? ಏನ್ ತಿಂಡಿ ತಿಂದ್ರಿ ಹೇಳಲೇ ಇಲ್ಲ ಅಲ್ವಾ? ನೀವೆಷ್ಟೊತ್ತಿಗೆ ಮಲಗೋದು ದರ್ಶನ್ ಅವರು? ದಯವಿಟ್ಟು ಲೈವಿಂದ ಹೊರಗಡೆ ಹೋಗಬೇಡಿ, ಲೈವಲ್ಲಿ ಚಾಟ್ ಮಾಡ್ತಾ ಇರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ, ಆಯ್ತಾ? ಓಕೆ, ದರ್ಶನ್ ಅವರು ಹೇಳ್ತಾ ಇದ್ದಾರೆ ಚಾ ಕುಡ್ದಾಯ್ತು ಕಿರಣ್ ಹೋಟ್ಲಲ್ಲಿ. ಓ ಹೌದಾ, ಉಷಾ ಕಿರಣ್ ಖಾಲಿ ಕಿರಣ್ ಅಲ್ಲ, ಉಷಾ ಕಿರಣ್ ಹೋಟೆಲಲ್ಲಿ ಅಲ್ವಾ? ಹೌದು, ಅದಲ್ಲೇ ಕಾಸ್ಟ್ರೇಟ್ ರೋಡಲ್ಲಿ ಅಲ್ಲ. ಹೌದಾ, ಏನು ತಿಂಡಿ ತಿಂದ್ರಿ ಉಷಾ ಕಿರಣ ಹೋಟ್ಲಲ್ಲಿ ದರ್ಶನ್ ಅವರೇ? ಇವರು ಎಲ್ಲಿ ಹೋದ್ರು? ಅತ್ತಿಗೆಮ್ಮನವರು ಕಾಣುವುದಿಲ್ಲ. ತನಿಷಾ ಮತ್ತೆ ಸಂಧ್ಯಾ ಅವರು ಏನು ಖಾಲಿ ಆಯ್ತೇನು? ನಮ್ದೊಂದು ಚಿಂತಿಸಬೇಡಿ ಅಂತ ಬಂತು ಮೆಸೇಜ್. ಅದಿದ್ರದ್ರಿ. ಸಂಧ್ಯಾ ಅವರು ಹೇಳ್ತಿದ್ದಾರೆ ಮಹನ್ ಎಲ್ಲಿದ್ದಾನೆ ಅಂತ. ಮಹನಿಗೆ ಏನು ಗೊತ್ತಾ ಸಂಧ್ಯಾ, ಒಂದು ಮೊಬೈಲ್ ಕೊಟ್ಟು ಬಿಟ್ಟಿದ್ದೇವೆ, ಹಾಗಾಗಿ ಆ ಮೊಬೈಲಲ್ಲೇ ಇದ್ದಾನೆ. ಇಲ್ಲದಿದ್ರೆ ಇಲ್ಲಿ ಬಂದುಂಟಲ್ಲ ತುಂಬ, ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಉಂಟಲ್ಲ ಗಡಿಯಾರ ಮತ್ತೆ ಇದು ವಾಸ್ ಎಲ್ಲ ಕಾಣಿಸ್ತಾ ಉಂಟಲ್ಲ, ಅದನ್ನೆಲ್ಲ ಅಲುಗಾಡಿಸುದ ಎಂತೆಂತ ಮಾಡ್ತಾನೆ. ಹಾಗಾಗಿ ಅವನ ಪಾಡಿಗೆ ಬಿಟ್ಟು ಬಿಟ್ಟಿದ್ದಾನೆ, ಮೊಬೈಲ್ ನೋಡ್ತಾ ಇದ್ದಾನೆ. ಓಕೆ, ತನೀಶ್ ಅವರು ಹೇಳ್ತಾ ಇದ್ದಾರೆ ಇಲ್ಲಪ್ಪ ಮಲಗಬೇಕು, ನಿದ್ದೆ ಇಲ್ಲ ಮೆಸೇಜ್ ಒಂದು ನಿಮಿಷ. ಮಹಾನ್ ನೋಡಿದ್ರಲ್ಲ, ಎಲ್ಲಿ ಹೋಯ್ತು? ಇಲ್ಲಪ್ಪ ಮಲಗಬೇಕು, ನಿದ್ದೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ತನಿಷ್ ಅವರು. ಓಕೆ, ದರ್ಶನ್ ಅವರು ಹೇಳ್ತಿದ್ದಾರೆ ಗೋಳಿ ಬಜೆ ತಿಂದದ್ದು ಅಂತ. ಓ ಹೌದಾ, ಹಾಗೆ. ಮತ್ತೆ ಸಂಧ್ಯಾ ಅವರು ಹೇಳ್ತಿದ್ದಾರೆ ಅವಳು ಸುಳ್ಳು ಹೇಳುದು 8:30ಗೆ ಮಲಗೋದ ಅಂತ. ಹೌದು, ನಿಜ ಅಲ್ವಾ? ಅದೇ ನಾನು ಕೂಡ ನಂಬೋದಿಲ್ಲ, ಗೊತ್ತಾಯ್ತಲ್ಲ. ತನೀಷಾ ಅವರು ಮಹಾನ್ ಎಲ್ಲಿ ಅಂತ ಕೇಳಿದ್ರಿ ಅಲ್ವಾ? ಮಹಾನನ್ನು ತೋರಿಸಿದ್ರಲ್ಲ, ನೋಡಿದ್ರಲ್ಲ ಇವಾಗ. ದರ್ಶನ್ ಅವರೇ, ನೀವು ಲೈಕ್ ಕೊಟ್ರಾ? ಓಕೆ, ಇವಾಗ ಸಂಧ್ಯಾ ಎಷ್ಟೊತ್ತಿಗೆ ಮಲಗುದು ಅಂತ ಸಂಧ್ಯಾ ಹೇಳಲೇ ಇಲ್ಲ ಅಲ್ವಾ? ತನಿಷಾ ಹೇಳಿದ್ರು, ಸಂಧ್ಯಾ ಹೇಳಿಲ್ಲ. ಎಷ್ಟೊತ್ತಿಗೆ ದರ್ಶನ್ ಅವರು ಹೇಳಿದ್ರು 12 ಗಂಟೆಗೆ ಆಗುದು. ನೋಡಿ, ಅವ್ರು ನಿಜ ಹೇಳಿದ್ರು. ಅವರು ಅಷ್ಟೊತ್ತು ತನಕ ಮೊಬೈಲ್ ನೋಡ್ತಾ ಇರುವರು. ಯಾರು ಅಷ್ಟೇ ಇವಾಗ ಅಷ್ಟು ಬೇಗ ಮಲಗುದಿಲ್ಲ. ಅದು ಮುಂಚೆ ಎಲ್ಲ ಆಯಿತು, ಕರೆಂಟ್ ಇಲ್ಲದ ಟೈಮಲ್ಲಿ ಎಲ್ಲರೂ ಬೇಗ ಮಲಗ್ತಾರೆ ಪಾಪ. ಹಾಗೆಂತ ಉಂಟು, ಏನಿಲ್ಲಲ್ಲ. ಬೇಗ ಬೇಗ ಊಟ ಮಾಡಿ ಮಲಗೋದು, ಬೇಗ ಎದ್ದೇಳೋದು, ಅವರವರ ಕೆಲಸ ಮಾಡೋದು ಬೆಳಿಗ್ಗೆ ಎದ್ದು ಅಲ್ವಾ? ಇವಾಗ ಹಾಗೆಲ್ಲ ಎಲ್ಲ ಫೆಸಿಲಿಟಿ ಉಂಟು. ಮೊಬೈಲ್ ಉಂಟು, ಟಿ ವಿ ಉಂಟು, ಅದೇ ರೀತಿ ಕರೆಂಟ್ ಉಂಟು. ಹಾಗಾಗಿ ಎಲ್ಲ ಲೈಟ್ ಆನ್ ಮಾಡಿಕೊಂಡು ಹೊರಗಡೆ ಹಾಲಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ. ಅಥವಾ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಲಗಿಕೊಂಡು ಮೊಬೈಲ್ ನೋಡ್ತಾರೆ. ಅದರಲ್ಲೂ ಕೆಲವರು ಏನು ಮಾಡ್ತಾರೆ ಅಂದರೆ ಮನೆಯವರು ಜೋರು ಮಾಡ್ತಾರೆ ಅಂತೇಳಿ ಇದು ಎಂತ ಮಾಡ್ತಾರೆ ಅಂದರೆ ಇದು ಬೆಡ್ಶೀಟ್ ಒಳಗಡೆ ಮೊಬೈಲ್ ಇಟ್ಟು ಕೂಡ ನೋಡುವವರು ಇರ್ತಾರೆ. ಕೆಲವರು ಹೀಗೆ ಮಲಗಿಕೊಂಡು ಬ್ರೈಟ್ನೆಸ್ ಕಡಿಮೆ ಇಟ್ಟು ಮೊಬೈಲ್ ನೋಡ್ತಾ ಇರ್ತಾರೆ. ಆವಾಗ ಮಾತ್ರ ಹಾತೆಗಳ ರಾಶಿ ಬರ್ತದೆ ಗಾಯಿಂಗ್ ಮಾಡಿಕೊಂಡು. ಆವಾಗ ಬೆಡ್ಶೀಟ್ ಒಳಗೆ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ ಮೊಬೈಲ್. ಅದೇ ರೀತಿ ಹಾಗೆ ಗೊತ್ತಾಗೋದಿಲ್ಲ. ಓಕೆ, ತನೀಷಾ ಅವರು ಹೇಳ್ತಿದ್ದಾರೆ ಅತ್ತಿಗೆ ಅಮ್ಮನದ್ದು ಅತ್ತಿಗೆ ಅಮ್ಮ ನಂದು ಅಳಿಯ ಎಲ್ಲಿ ಅಂತ ಕೇಳ್ತಿದ್ದಾರೆ ತನೀಷಾ ಅವರಲ್ವಾ? ಅಳಿಯ ಯಾರನ್ನು? ದಿಶಾನನ್ನು ಕೇಳುದಾ? ಸಂಧ್ಯಾನಲ್ಲಿ ಕೇಳುದು ದಿಶಾನನ್ನು. ಓಕೆ, ದರ್ಶನ್ ಅವರು ಹೇಳ್ತಿದ್ದಾರೆ ನಮ್ಮ ಸಂತೋಷ್ ಅಣ್ಣ ಎಲ್ಲಿದ್ದಾರೆ? ನಿಮ್ಮ ಸಂತೋಷ್ ಅಣ್ಣ ಇಲ್ಲಿ ಮಲಗಿಕೊಂಡು ನಮ್ಮ ಲೈವನ್ನು, ಅದೇ ರೀತಿ ನಾನು ಓದುವಂತಹ ಮೆಸೇಜನ್ನು ಸಂತೋಷದಿಂದ ಕೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ ದರ್ಶನ್ ಅವರೇ? ದರ್ಶನ್ ಅವರೇ, ಲೈವಿಂದ ಹೊರಗಡೆ ಹೋಗಬೇಡಿ ದಯವಿಟ್ಟು. ನಮ್ಮದು ಇನ್ನು ನಾವು ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ದು?
7:45 ಅಲ್ವಾ? ಓಕೆ, 8:00ವರೆಗೆ ನಾವು ಎಂಡ್ ಮಾಡ್ತೇವೆ. ಅಷ್ಟರವರೆಗೆ ನಾವು ಮಾತಾಡುವ, ಓಕೆನಾ? ಇವಾಗ ಕಾಣಿಸ್ತಾ ಇರೋದು ಯಾರೆಲ್ಲ? ದರ್ಶನ್, ಸಂಧ್ಯಾ, ತನಿಷಾ, ಇಷ್ಟೇ ಜನ ಕಾಣಿಸ್ತಾ ಇದ್ದಾರೆ. ಮತ್ತೆ ಬೇರೆಯವರೆಲ್ಲ ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಓಕೆ, ಯಾರು ಲೈವಿಂದ ಹೊರಗಡೆ ಹೋಗಬೇಡಿ. ಇವಾಗ ಮೂವರಿದ್ದಾರೆ. ಯಾರದು ತೆರೆಮರೆಯಲ್ಲಿ ಸುಮ್ಮನೆ ನೋಡ್ತಾ ಇದ್ದೀರಿ? ನೋಡಬೇಕು ಸ್ಕ್ರೀನನ್ನು. ಮತ್ತೆ ನಾನು ಮಾತಾಡೋದನ್ನೇನು ಕೇಳಿಸ್ತಿದ್ದಾರೆ ಅಲ್ವಾ? ಓಕೆ, ದರ್ಶನ್ ಅವರು ಕೇಳ್ತಿದ್ದಾರೆ ನಮ್ಮ ಸಂತೋಷ್ ಅಣ್ಣ ನಮ್ಮ ಹೆಮ್ಮೆ. ಹೌದಾ? ಯಾಕೆ ಹೆಮ್ಮೆಯ ಎಮ್ಮೆಯ ಎಂತ ದರ್ಶನ್ ಅವರೇ? ಹೆಮ್ಮೆಯಲ್ಲ ಎಮ್ಮೆ ಯಾವುದು ಅಂತ ಕರೆಕ್ಟಾಗಿ ಹೇಳಿ ಅಂತೆ. ಯಾಕೆಂತ ಗೊತ್ತಾಗ್ಲಿಲ್ಲ, ಹೇಳಿ ಸ್ವಲ್ಪ ವಿಷಯ ಹೇಳಿ ಅವರದ್ದು. ಸಂಧ್ಯಾ ಅವರು ಎಂತಾಯ್ತು? ಮೆಸೇಜ್ ಮಾಡಿದ್ರು ಡಿಲೀಟ್ ಮಾಡಿದ್ರಾ ಅಂತ? ಯಾಕೆ ಸಂಧ್ಯಾ ಅವರೇ? ಮೈ ಗಾಡ್, ಎಂತಾಯ್ತು? ಡಾಟಾ ಅಲ್ಲಿ ಭಾರಿ ಸ್ಪೀಡಲ್ಲಿ ಹೋಗ್ತಾ ಉಂಟು ಡಾಟಾ ಅಲ್ವಾ? ಮಾತಾಡಿ ದರ್ಶನ್ ಅವರೇ. ನೀವೀಗ ಸಂತೋಷ್ ಅವ್ರು, ನಾನು ಅದಕ್ಕೆ ಪದೇ ಪದೇ ನಾನು ಗಂಡನ ಹೆಸರು ಹೇಳ್ಬೋದಾ ಹೇಳಿ? ನೀವು ಯಾಕೆ ನನಗೆ ಆ ಥರ ಮೆಸೇಜ್ ಮಾಡೋದು ಮಾರ್ರೆ? ಅವರ ಹೆಸರನ್ನು ನಮ್ಮ ಅಣ್ಣ ನಮ್ಮ ಅಣ್ಣ ಅಂತ ಹೇಳಿ. ಇಲ್ಲ, ಇವಾಗ ಸ್ವಲ್ಪ ಕಡಿಮೆ ಇರೋದ್ರಿಂದಾಗಿ ಹೇಳಲಿಕ್ಕಾಗೋದಿಲ್ಲ. ಮತ್ತೆ ನನಗೆ ಸಂಧ್ಯಾ ಅವರು ಆಗವೇ ಹೇಳಿದ್ದಾರೆ, ಏನಂದ್ರೆ ಅಮಿತಾ ನೀವು ಲಾಸ್ಟಿಗೆ ಆನ್ಸರ್ ಕೊಡಲ್ಲ ಅಂತ ಹೇಳ್ತೀರಿ ಅಲ್ವಾ? ಓಕೆ, ಓಕೆ, ದರ್ಶನ್ ಅವರು ಹೇಳ್ತಿದ್ದಾರೆ. ಓಕೆ, ಅವರು ದೇವರಂತ ಮನುಷ್ಯ ಅಂತೆ, ಗೊತ್ತಾಯ್ತಾ? ಓ ಹೌದಾ, ದೇವರಂತ ಮನುಷ್ಯವ? ನನಗೆ ಗೊತ್ತೇ ಇಲ್ಲ ಮಾರ್ರೆ. ದೇವತಾ ಮನುಷ್ಯವ? ಹಾಗೆ ಇವಾಗ ಯಾರು ಇಲ್ಲ, ಝೀರೋ ಕಾಣಿಸ್ತಾ ಉಂಟು, ಎಲ್ಲ ಹೊರಗಡೆ ಹೋದ್ರು ಅಂತ ಅನಿಸ್ತದೆ. ಹೋಗಿ ನಾನು